ಪೊಲೀಸರು ಸ್ವಯಂಘೋಷಿತ ದೈವಮಾನವ ಚೈತನ್ಯಾನಂದ ಸರಸ್ವತಿಯನ್ನ ಬಂಧಿಸಿ ಫೋನ್ ವಶಪಡಿಸಿಕೊಳ್ಳುವುದರೊಂದಿಗೆ ಮತ್ತಷ್ಟು ಲೈಂಗಿಕ ಲೀಲಾ ವಿನೋದಗಳು ಕಂಡುಬಂದಿವೆ. ಪೊಲೀಸರ ವಶದಲ್ಲಿದ್ದು ಕೋರ್ಟ್ನಿಂದ 3 ದಿನಗಳ ಕಸ್ಟಡಿಗೆ ಒಳಗಾಗಿರುವ ಆರೋಪಿ ಚೈತನ್ಯಾನಂದ ಸರಸ್ವತಿಯ ಮೊಬೈಲ್ ವಶಪಡಿಸಿಕೊಳ್ಳಲಾಗಿದೆ. ದೂರು ನೀಡಿರುವ ಇನ್ಸ್ಟಿಟ್ಯೂಟ್ನ 17 ವಿದ್ಯಾರ್ಥಿನಿಯರಿಗಲ್ಲದೆ ಈ ಸೋಗಿನ ಸ್ವಾಮಿ ಹಲವರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವುದು ಕಂಡುಬಂದಿದೆ. ಬೇರೆ ಲೀಲೆಗಳನ್ನು ಆಡಿರಬಹುದು. ಒಬ್ಬರು ಏರ್ ಹೋಸ್ಟೆಸ್ ಸಹಿತ ಕೆಲವು ಮಹಿಳೆಯರ ಜೊತೆಗೆ 62ರ ಪ್ರಾಯದ ಆರೋಪಿಯ ಬಬ್ಬರ್ ಚಾಟ್ ನಡೆಸಿರುವುದು ಮೊಬೈಲ್ನಿಂದ ಬೆಳಕಿಗೆ ಬಂದಿದೆ. ಚೈತನ್ಯಾನಂದನ ಇಬ್ಬರು ಸಹಾಯಕ ಮಹಿಳೆಯರು ದೂರು ನೀಡಿದ ವಿದ್ಯಾರ್ಥಿನಿಯರಿಗೆ ಬೆದರಿಕೆ ಹಾಕಿರುವ ಸಂಗತಿ ಕೂಡ ತನಿಖೆಯಿಂದ ತಿಳಿದು ಬಂದಿದೆ. ಮಹಿಳೆಯರಿಗೆ ನಾನಾ ಸುಳ್ಳು ಆಮಿಷ ಒಡ್ಡುವುದು ಈತನ ಕೈಯಾಲಿಯಾಗಿದೆ. 122 ಕೋಟಿಯ ಟ್ರಸ್ಟ್ ದಿಲ್ಲಿಯ ವಸಂತ್ ಕುಂಜ್ನಲ್ಲಿ ನಡೆಸುವ ಶಾರದಾ ಇನ್ಸ್ಟಿಟ್ಯೂಟ್ ಆಡಳಿತ ಮಂಡಳಿಯಲ್ಲಿ ಇರುವ ಈ ಆರೋಪಿ ಸ್ವಾಮಿಯ ಲೀಲೆಗಳನ್ನು ಪೊಲೀಸರು ಅಗಿದು ತೆಗೆಯುತ್ತಿದ್ದಾರೆ. ಪ್ರತಿಯೊಂದು ರತ್ನವು ಒಂದು ಕತೆ, ಬಣ್ಣದ ಶಾಶ್ವತ ಸೌಂದರ್ಯದ ಕತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನ ಜೆಮ್ಸ್ಟೋನ್ ಫೆಸ್ಟಿವಲ್ ಅಲ್ಲಿ ಈ ಕತೆಗಳು ಹೊಳೆಯುತ್ತವೆ. ಮಾಣಿಕ್ಯದಿಂದ ಎಮೆರಲ್ಡ್ ವರೆಗೆ ಪ್ರತಿಯೊಂದು ಆಭರಣವು ಅಪರೂಪ ಮತ್ತು ವೈಭವದಿಂದ ಕೂಡಿದೆ. ಈ ಜೆಮ್ಸ್ಟೋನ್ ಫೆಸ್ಟಿವಲ್ನಲ್ಲಿ ಅನ್ಕಟ್ ಹಾಗೂ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 25% ರವರೆಗೆ ರಿಯಾಯಿತಿಯನ್ನು ಪಡೆಯಿರಿ.